ನಮ್ ಗುರು ನಿನಗೆ ಕೊಟ್ಟ ಪಬ್ಲಿಸಿಟಿ ನಂಬ್ಕೊಂಡು ನಿನಗೊಂದು ಕೆಲಸ ವಹಿಸ್ತಾ ಇದ್ದೇನೆ. ಒಬ್ಬ ಮಿನಿಸ್ಟರ್ನ ಸಾಯಿಸಬೇಕು. ಸಾಯಿಸ್ತೀಯಾ? ಸಾಯಿಸ್ತೀನಿ. ಈ 14th ಅವನು ಒಂದು ಸ್ಕೂಲ್ ಪಬ್ಲಿಕ್ ಫಂಕ್ಷನ್ ನ ಅಟೆಂಡ್ ಮಾಡ್ತಾ ಇದ್ದಾನೆ. ಅಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿ ಉಡಾಯಿಸ್ಬೇಕು. ಮತ್ತೆ ಮಕ್ಕಳೇನು? ಮಕ್ಕಳು ಸತ್ರೆ ಸಾಯ್ತಾರೆ. ಅದೇ ತಾನೇ ನಮ್ ಕಾನ್ಸೆಪ್ಟ್. ಮಿನಿಸ್ಟರ್ ಸಾಯಿಸು ಅಂತ ಹೇಳು, ಸಾಯಿಸ್ತೀನಿ. ಮಕ್ಕಳು ಸಾಯ್ತಾರೆ ಅಂತಂದ್ರೆ ನಾನು ಒಪ್ಕೊಳ್ಳಲ್ಲ. ಯಾಕೆ? ಮಕ್ಕಳಿಗೆ ಹೆಂಗಸರಿಗೆ ಏನೂ ಆಗ್ಬಾರ್ದು. ಇದು ನನ್ ಕಾನ್ಸೆಪ್ಟ್. ನೀನ್ ಸಾಯಿಸ್ತಾ ಇದ್ರೆ ಇವಳು ಸಾಯಿಸ್ತಾನೆ, ಅವನು ಸಾಯಿಸ್ತಾನೆ. ಯಾಕೆ? ಇವಳು ಸಾಯಿಸ್ತಾನೆ. ಯಾರನ್ನೂ ಬಿಡಲ್ಲ. ಯಾವುದಕ್ಕೆ ಯೋಚನೆ ಮಾಡಿ. ಒಂದ್ಸರಿ ಕಮಿಟ್ ಆದ್ರೆ ನನ್ ಮಾತು ನಾನೇ ಕೇಳಲ್ಲ.